ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸ್, ಆ ಡೈಲಿ ಬ್ರೆಡ್ ಆ್ಯಂಡ್ ಆ ಡೈಲಿ ಫುಡ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ದಿವ್ಯಾ ಶೆಟ್ಟಿಯವರು ನಮಗೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ. ಯಾವ ಅಡುಗೆಗಳು ಅವರನ್ನೇ ಕೇಳಬೇಕು. ಇನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಧನ್ಯವಾದಗಳು. ಎಸ್, ಸೊ ಇವತ್ತು ನೀವು ಸುಂದರವಾಗಿ ಕಾಣ್ತಾ ಇದ್ದೀರಿ. ಹಾಗೆ ನಮಗೆ ಅಡುಗೆ ಹೇಗೆ ಟೇಸ್ಟಿಯಾಗಿರುತ್ತಾ, ಸುಂದರವಾಗಿ ಕಾಣುವಂಥದ್ದಾಗಿರುತ್ತಾ, ಹೇಗೆ? ಹಾಗೆ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಾಣುವಂಥದ್ದೇ ಅಡುಗೆ ನಾನು. ಹಾಗೆ ಬಂದ ಟೇಸ್ಟಿಯಾಗೂ ಇರುತ್ತೆ, ಮತ್ತು ನಮಗೆ ವೀಕ್ಷಕರಿಗೂ ಅದು ಇಷ್ಟನೂ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಓಕೆ, ಫೈನ್. ಹಾಗಾದರೆ ಯಾವ ಅಡುಗೆ ಏನು ಅಂತ ಗೊತ್ತಿಲ್ಲ, ಕಿಚನ್ನಲ್ಲೇ ನೋಡೋಣ. ಅಲ್ಲೇ ನೋಡಿದರೆ ಒಳ್ಳೆ. ಬನ್ನಿ. ಎಸ್ ಮೇಡಮ್, ಸೊ ಫಸ್ಟ್ ಈಗ ನಮಗೆ ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಫಸ್ಟಿಗೆ ನಾನು ಇವತ್ತು ಕಾರ್ನ್ ಪಕೋಡ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಎಲ್ಲ ತರಕಾರಿನೂ ಮಿಕ್ಸ್ ಆಗಿರುತ್ತೆ. ಹೌದು, ಸರಿ. ಹಾಗಾದ್ರೆ ಅಂದ್ರೆ ತಾಯಂದ್ರ ಒಂದು ಚಾಣಕ್ಷತನ ಇದ್ರಲ್ಲೇ ಇರೋದು. ಹೌದು ಅಲ್ವಾ? ಸರಿ, ಹೇಗೆ ಮೇಡಮ್ ಸ್ಟಾರ್ಟ್ ಮಾಡೋದು? ನಾವೀಗ ಫಸ್ಟಿಗೆ ಕಾರ್ನ್ ಎಲ್ಲ, ಈಗಂತೂ 4 ಕಡೆ ಸಹ ಸಿಗ್ತದೆ ಕಾರ್ನ್, ಮಾರ್ಕೆಟ್ ಆಗಲಿ ಅಂಗಡಿ ಆಗಲಿ ಎಲ್ಲ ಕಡೆ ಇಟ್ಟಿರ್ತಾರೆ. ಈ ಕಾರ್ನ್ ಈಗ ನಾವು ಹಸಿ ಕಾರ್ನ್ ಇದನ್ನೀಗ ಮಿಕ್ಸಿಗೆ ಹಾಕೊಳ್ಬೇಕು. ಅಂದ್ರೆ ತುಂಬಾ ನಯಸ್ಸಾಗೋದು ಬೇಡ, ಒಂದು 2 ಸುತ್ತು ತಿರುಗಿದ್ರೆ ಸಾಕು. ಇದೊಂದು 4 ತುಂಡಾದ್ರೆ ಸಾಕು. ತರಿ ಆಗ್ಬೇಕಾ? ಹೌದೌದು. ಬೇಯಿಸಿದ ಕಾರ್ನ್ ಅಂತೂ ಒಂದಿಷ್ಟು ಚಿಕ್ಕ ಇದರಲ್ಲಿ ಟಮ್ಲರಲ್ಲಿ ಕೊಡ್ತಾರೆ, ಅದು ಕೂಡ ಅಷ್ಟಷ್ಟು ಪ್ರೈಸಸ್ ಹೇಳ್ತಾರೆ. ಸೊ ಇದಕ್ಕೆ ಏನು ಇಲ್ಲ, ಬರೀ ಇದು ಮಾತ್ರ ಮಾಡ್ಲಿಕ್ಕೆ. ಹೌದು. ಸೊ ನೀರು ಇಲ್ಲ. ಸರಿ ಆಯ್ತಾ? ಈಗ ಸರಿಯಾಗಿದೆ. ಓಕೆ, ಈಗ ನಾವೀಗ ಇದನ್ನೊಂದು ಬೌಲಿಗೆ ಹಾಕೊಳ್ಳುವ. ಈಗ ನಾನಿಲ್ಲಿ 1 ಕಪ್ಪಷ್ಟು ತಗೊಂಡಿದ್ದೇನೆ. ಆದರೆ ನಮಗೆ ಮನೇಲಿ ಬೇಕಾದರೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡ್ಕೊಳ್ಬೋದು. ಈಗ ನಾನು ಇದಕ್ಕೆ ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೇನೆ. 1 ಕಪ್ಪಷ್ಟು ಕ್ಯಾರೆಟ್ ಹಾಕ್ಕೊಳ್ಬೇಕು. ಹಾಗೆ ನೀರುಳ್ಳಿ ನಾವು ಸಣ್ಣಗೆ ಹೆಚ್ಚಿಕೊಂಡು ಕಟ್ ಮಾಡಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹೇಳಿ ಸಿಗ್ತದೆ. ಇದು ತುಂಬ ಪೌಷ್ಟಿಕಾಂಶದ ಸೊಪ್ಪು. ಅದರ ಬದಲಿಗೆ ಬೇರೆ ಯಾವ ಆಪ್ಷನಲ್ ಸೊಪ್ಪನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಇದು ತುಂಬ ಸ್ಮೆಲ್ ಇರುತ್ತೆ, ಡಿಫ್ರೆಂಟ್ ಸ್ಮೆಲ್ ಕೊಡುತ್ತೆ ಹೇಳಿ ನಾನು ಸಬ್ಬಸಿಗೆಯನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ಬೇರೆ ಆಪ್ಷನಲ್ ಅಂದರೆ ಬೇರೆ ಯಾವೆಲ್ಲ? ಬೇರೆ ಪಾಲಕ್ ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಈ ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಯಾವುದೂ ಯೂಸ್ ಮಾಡ್ಕೊಳ್ಬೋದು. ಓಕೆ. ಹಾಗೆ ಮತ್ತು ನಮ್ಮ ಫ್ಲೇವರಿಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ. ಅದು ನಾವು ಫ್ರೈ ಮಾಡುವಾಗ ಬಾಯಿಗೆ ಸಿಗುವಾಗ ಟೇಸ್ಟ್ ಕೊಡ್ತದೆ ಅದೊಂದು. ನಾನಿಲ್ಲಿ ಸ್ಪೆಷಲ್ ಆಗಿದ್ದಕ್ಕೆ
ಮ್ಯಾಗಿ ಮಸಾಲ ಪೌಡರ್ ಯೂಸ್ ಮಾಡ್ತಾ ಇದ್ದೇನೆ. ಓಕೆ. ಅದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ. ಈ ಮಕ್ಕಳಿಗೆಲ್ಲ ಸ್ವಲ್ಪ ಇಷ್ಟ ಅಲ್ಲ ಅಂಥದ್ದೆಲ್ಲ ಟೇಸ್ಟ್ ಎಲ್ಲ ಹೇಳಿ. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು, ಸ್ವಲ್ಪ ನಮಗೀಗ ಅದನ್ನೀಗ ಪಕೋಡ ಹೇಳುವಾಗ ಎಲ್ಲ ಮಿಕ್ಸ್ ಆಗಿ ಅದು ಸ್ವಲ್ಪ ಸ್ಟಫ್ ಆಗಬೇಕಲ್ಲ, ಅದಕ್ಕೆ ನಾನು ಕಾರ್ನ್ಫ್ಲವರ್ ಯೂಸ್ ಮಾಡ್ತಾ ಇದ್ದೇನೆ ಬೈಂಡಿಂಗಿಗೆ. ಹಾಗೆ ನಾವೀಗ ಖಾರಕ್ಕೆ ನಮ್ಮ ಅರುಣದವ್ರದ್ದು ಮಸಾಲ ಪುಡಿ ಅಂತೂ ರೆಡಿ ಇದೆ, ಮೆಣಸಿನ ಹುಡಿ, ನಾವು ಅದನ್ನು ಯೂಸ್ ಮಾಡ್ಕೊಳ್ಳುವ. ಹಾಗಾದರೆ ಚಿಲ್ಲಿ ಪೌಡರ್ ಬೇಕು. ಸೊ ನಿಮ್ಗೆ ತಿಳಿದೇ ಇದ್ದಾಗೆ ಅರುಣ ಚಿಲ್ಲಿ ಪೌಡರ್ ಫ್ರೆಶ್ಲಿ ಖಾರಕ್ಕೆ ಸಾಕು, ಸ್ವಲ್ಪ ಕಲರ್ ಸಹ ಕೊಡ್ತದೆ ನಮಗೆ. ಹಾಕ್ಲಾ? ಸ್ವಲ್ಪ ಹಾಕಿ. ಸಾಕು. ಆಯ್ತು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಕಾರ್ನನ್ನು ಪುಡಿ ಮಾಡ್ಕೊಂಡಿದ್ದೇವೆ. ಪುಡಿ ಮಾಡಿದನಷ್ಟ ಕಾರ್ನು ನೀರು ಬಿಡ್ತದೆ ಅದರಲ್ಲಿ. ಹಾಗೆ ನಾವು ಬೇಕಿದ್ರೆ ಅದನ್ನು ರುಬ್ಕೊಂಡಿದ್ದೇವೆ, ನೀರು ಬಿಡ್ತದೆ ಅದು. ನಾವೀಗ ಬೇಕಿದ್ರೆ ನೀರು ಯೂಸ್ ಮಾಡ್ಕೊಳ್ಬೋದು, ಇಲ್ಲದ್ರೆ ಬೇಡ. ಅಂದ್ರೆ ಈ ಸೊಪ್ಪಿಗೂ ಕೂಡ ನಾವು ಸ್ವಲ್ಪ ಉಪ್ಪು ಹಾಕಿದಾಗ ಅದರ ನೀರು ಬಿಟ್ಕೊಳ್ಳುತ್ತೆ, ಈರುಳ್ಳಿ ಸಹ ನೀರು ಬಿಡ್ತದೆ. ಹಾಗೆ. ಸೊ ಇದು ಇಷ್ಟ, ಇದನ್ನೇ ಹಾಗೆ ಕಟ್ಟಿ ಡೀಪ್ ಫ್ರೈ ಮಾಡೋದು. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ರೆಡಿ ಮಾಡುವಾಗ ನಾವು ಆಯಿಲ್ ಬಿಸಿ ಮಾಡ್ಕೊಳ್ಳುವ. ಹೌದು. ಸೊ ನಿಮ್ಗೆ ತಿಳಿದೆ ಹಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ನಮ್ಮ ಇಲ್ಲಂತೂ ಪ್ರತಿಯೊಬ್ಬರು ಮನೆಯಲ್ಲಿ ಈಗ ಮಾತಾಗಿದ್ದದೆ ಆಯಿಲ್ ಎಲ್ಲ ಅದನ್ನೇ ಯೂಸ್ ಮಾಡ್ತಾರೆ. ಎಸ್, ಖಂಡಿತ. ಈಗ ಇದರಲ್ಲಿ ಸಹ ಹಾಗೆ ನಾವು ಕಾರ್ನನ್ನು ಇಡೀ ಹಾಕಿದರೂ ಟೇಸ್ಟ್ ಬರ್ತದೆ. ಆದರೆ ಕಾರ್ನ್ ನಾವು ಇಡೀ ಕಾರ್ನ್ ಎಣ್ಣೆಗೆ ಹಾಕುವಾಗ ಅದು ಸಿಡಿಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದು. ಓಕೆ, ತರಿಯಾಗಿ. ಹೌದು. ಸೊ ಎಷ್ಟು ಸಿಂಪಲ್ ಆಗಿ ಅದರದೇ ಒಂದು ಸ್ಟಾರ್ಚಿಂದ ನೀವು ಬೈಂಡಿಂಗ್ಗೆ ಕೊಟ್ಟಿದ್ದೀರಿ. ಬರೀ ಕಾರ್ನ್ಫ್ಲೋರ್ ಮಾತ್ರ. ಹೌದು. ಆದ್ರೆ ಈಗ ಪ್ರತಿಯೊಂದು ಸೊಪ್ಪು, ತರಕಾರಿ ಪ್ರತಿಯೊಂದು ಈಗ ಇದರಲ್ಲಿ ಎಷ್ಟು ನೀರು ಬಿಟ್ಟಿದೆ. ನಾವು ನೀರಿನ ಅಂಶವೇ ಹಾಕಲಿಲ್ಲ, ಚೂರು ಕೂಡ ಹಾಕಲಿಲ್ಲ. ಆದ್ರೂ ಕೂಡ ಚಿಲಿಗೆ ಕೆಲವೊಂದು ಸರಿ ನಾವು ಪಕೋಡ ಅದು ಇದು ಮಾಡುವಾಗ ಅದಕ್ಕೆ ಒಂದಷ್ಟು ಹಿಟ್ಟು, ಅದು ಇದು ಕಡಲೆ ಹಿಟ್ಟು ಎಲ್ಲ ಹಾಕಿ, ಹೌದು, ತುಂಬಾ ಫ್ಲೋರ್ ಅದರಲ್ಲಿ ಸಿಗುತ್ತೆ. ಆ ಹಿಟ್ಟಿನ ಅಂಶವೇ ಜಾಸ್ತಿ. ಈ ತರಕಾರಿದು ನಮಗೆ ಸೊಪ್ಪಿದು ಟೇಸ್ಟ್ ಸಿಗೋದಿಲ್ಲ. ಈಗ ಹಾಗೆ ಇದಕ್ಕೆ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಮಾತ್ರ ನಾವು ಕಾರ್ನ್ಫ್ಲವರ್ ಯೂಸ್ ಮಾಡಿದ್ದೇವೆ. ಓಕೆ, ಎಣ್ಣೆ ಈಗ ಬಿಸಿಯಾಗಿರ್ಬೋದು, ಹಾಕ್ಕೊಳ್ಬೋದು. ಈಗ ಇದು ಸಹ ಹಾಗೆ ಜಾಸ್ತಿ ಏನು ಬೇಯಬೇಕಂತಿಲ್ಲ. ಯಾಕಂದ್ರೆ ನಮಗೆ ಅರ್ಧ ಬೆಂದ್ರೇನೆ ಅದೊಂದು ಟೇಸ್ಟ್ ಬೇರೆ. ಫುಲ್ ಬೆಂದ್ರೆ ಈಗ ಸೊಪ್ಪೆಲ್ಲ ಇದಾಗ್ಬಿಡ್ತದೆ, ಕಪ್ಪಾಗ್ತದೆ. ಸೊ ಹಾಗೆ ಅರ್ಧ ಬೆಂದ್ರೆ ಸಾಕು. ಸೊ ಹಾಕಿರುವಂಥದ್ದು ಕೂಡ ಕ್ಯಾರೆಟ್, ಅದು ಕೂಡ ಹಾಫ್ ಬಾಯ್ಲ್ ಬೆಂದ್ರೆ ಸಾಕಾಗುತ್ತೆ. ಎಷ್ಟು ಕಮ್ಮಿ ವೆಚ್ಚದಲ್ಲಿ ಸಂಜೆದೊಂದು ಟೀ ಟೈಮ್ ಆಗುತ್ತೆ. ಕೇವಲ ಈಗ ಒಂದು ಅದರಲ್ಲಿ ಒಂದು ಕ್ಯಾರೆಟ್ ಇದೆ ಬಹುಶಃ ಅಲ್ವಾ, ಒಂದು ಕ್ಯಾರೆಟ್, ಒಂದು ಕಾರ್ನ್ ಸಾಕು, ಒಂದು ಈರುಳ್ಳಿ, ಎಲ್ಲ ಎಲ್ರಿಗೂ ಮಾಡಿದ್ರೆ ಒಂದು ಕಾರ್ನ್ ಇದ್ರೂ ಸಾಕು ನಮಗೆ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ. ಅಂದ್ರೆ ಇದರಲ್ಲೇ ನೋಡುವಾಗ ಒಂದು 8-10 ಗ್ಯಾರಂಟಿ ಆಗ್ತದೆ. ಹೌದು. ನಾವು ಬೇಕಿದ್ರೆ ಕ್ಯಾರೆಟ್ ಅನ್ನು ತುರಿದು ಸಹ ಹಾಕೊಳ್ಬೋದು, ಮತ್ತೆ ಮೂಲಂಗಿ ಹಾಕೊಳ್ಬೋದು. ಮೂಲಂಗಿ ಸ್ವಲ್ಪ ಕಹಿ ಅಂಶ ಬರ್ತದೆ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದು. ಬಟ್ ಅದರ ಒಂದು ನೀರು ಒಂಥರ ಪಂಜೆಂಟ್ ಸ್ಮೆಲ್ ಹೋಗೋವರೆಗೂ ಇಟ್ಟು ಮತ್ತೆ ಹಾಕ್ಬೋದು. ಅದು ಒಳ್ಳೆ ಐಡಿಯಾ ಆಕ್ಚುಲಿ. ಇಲ್ದಿದ್ರೆ ಮೂಲಂಗಿ ತಿನ್ನೋದಕ್ಕೆ ಪಡೋದಿಲ್ಲ, ಯಾರು ಇಷ್ಟಪಡೋದು, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ. ಈಗ ನಮಗೂ ಇಷ್ಟ ಆಗೋದಿಲ್ಲ ಅದು. ಸಾಧಾರಣ ರೆಡಿ ಆಗಿದೆ. ಇದು ನಾವು ಆದಷ್ಟು ಫ್ರೈ ಆದಮೇಲೆ ನಾವು ಮೆಲ್ಲ ತೆಗೆದ್ರೆ ಒಳ್ಳೇದು. ಯಾಕಂದರೆ ನಾವು ಅರ್ಧದಲ್ಲಿ ಬೇಯುವಾಗ ಪುಡಿ ಆಗುವ ಚಾನ್ಸ್ ಇರ್ತದೆ. ಇದು ಮತ್ತು ಬೈಂಡಿಂಗಿಗೆ ಹೆಚ್ಚು ನಾವು ಯಾವುದು ಹಾಕಲಿಲ್ಲ, ಕಡಲೆ ಹಿಟ್ಟು ಏನೂ ಹಾಕಲಿಲ್ಲ ನಾವು. ಫ್ರೈ ಆಗಿರೋದನ್ನೆಲ್ಲ ತೆಗೊಳ್ಳುವ ನಾವು ಫಸ್ಟಿಗೆ. ಬಿಸಿ ಬಿಸಿ
ಕಾರ್ನ್ ಪಕೋಡ ರೆಡಿ. ಸೊ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೆ, ಎಲ್ಲ ರೆಡಿ ಆಯಿತು ಅಂತ. ಆಯ್ತು, ಈಗ ರೆಡಿಯಾಗಿದೆ ಪಕೋಡ. ಈಗ ಈಗ ಸಂಜೆಯ ನಮಗೆ ಚಾಗೆಯ ಅಥವಾ ಬೆಳಗಿನದಕ್ಕೂ ಆಗ್ತದೆ. ನಮ್ಮ ರುಚಿಯಾದ ಕಾರ್ನ್ ಪಕೋಡ ರೆಡಿ. ಚಟ್ನಿ ಅಥವಾ ಸಾಸ್ ಜೊತೆಗೆ ನಾವು ಟೇಸ್ಟ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಬಹುಶಃ ಇದು ಅಂತೂ ಸಂಜೆ ಟೀ ಟೈಮ್ಗೆ ತುಂಬ ಚೆನ್ನಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಸಾಸ್ ಜೊತೆಗೆ ಎಕ್ಸಾಕ್ಟ್ಲಿ ಇದು ಡಿಪ್ ಮಾಡಿ ಚೆನ್ನಾಗಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗೆ ಹಿರಿಯರಿಗೂ ಕೂಡ ಸಂಜೆಗೆ ಲೈಟಾಗಿ ಏನಾದರೂ ಬೇಕು ಅಂತ ಹೇಳಿದರೆ ಇದು ಬೆಸ್ಟ್ ಆಗಿದೆ. ಸೊ ಕಾರ್ನ್ ಪಕೋಡ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಕಾರ್ನ್ ಪಕೋಡ ತಯಾರಿಸುವ ವಿಧಾನ. ಮೊದಲಿಗೆ ಕಾರ್ನ್ ಅಥವಾ ಜೋಳವನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ 1 ಕಪ್ ಕ್ಯಾರೆಟ್, ಹೆಚ್ಚಿದ ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ನೂಡಲ್ಸ್ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್, ಅರುಣ ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಬೆರೆಸಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ವಡೆ ರೀತಿ ತಟ್ಟಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಮ್ಮಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಕಾರ್ನ್ ಪಕೋಡ. ಕಾರ್ನ್ ಪಕೋಡ ಏನೋ ತಯಾರಾಯಿತು. ನೆಕ್ಸ್ಟ್ ರೆಸಿಪಿ ಏನು ಕ್ಲೂ ಇಲ್ಲ. ಸೊ ಅವರೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ನವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋವ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೆಯೇ ನಾರನ್ಸಾ ಡೈಲಿ ಬ್ರೆಡ್ ಆ್ಯಂಡ್ ಡೈಲಿ ಫುಡ್. ಸೊ ಈಗ ಯಾವ ರೆಸಿಪಿ ಅಂತ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಒಂದು ಟೀ ಟೈಮ್ ಸ್ನ್ಯಾಕ್ ಅಂತೂ ರೆಡಿಯಾಗಿದೆ, ಕಾರ್ನ್ ಪಕೋಡ. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಈಗ ನಾವು ಚಿಲ್ಲಿ ಮಾಡುವ. ವಾವ್, ಸೊ ನೀವು ಜಾಸ್ತಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥದ್ದೇ ಮಾಡೋದೇ. ಹೌದು, ಪಕೋಡ, ಚಿಲ್ಲಿ ಇದೆಲ್ಲ ಆದ್ರೆ ಬೇಗ ಬಂದು ತಿನ್ನುವಂಥದ್ದು. ಹೌದು. ಆದ್ರೆ ಈಗ ಯಾವ ಒಂದು ತರಕಾರಿಯಲ್ಲಿ ಅಥವಾ ಚಿಕನ್ ಅಲ್ಲಿ ಯಾವ್ದ್ರಲ್ಲಿ ಮಂಗ ಮಾಡ್ತಾ ಇದ್ದೀವಿ? ಚಿಲ್ಲಿ ಅಂದ ತಕ್ಷಣ ಈಗ ಮಕ್ಕಳಿಗಾಗ್ಲಿ ವೀಕ್ಷಕರಿಗೂ ಆಗ್ಲಿ ಚಿಕನ್, ಎಗ್, ಮಟನ್, ಫ್ರಾನ್ಸ್ ಅದೇ ಮೈಂಡಲ್ಲಿ ಪನ್ನೀರ್, ಆಲೂ ಯಾವ್ದಾದ್ರು ಬಂದಿರ್ತದೆ. ಇದು ಡಿಫ್ರೆಂಟ್. ನಾವೀಗ ಗುಜ್ಜೆದು ಸೀಸನ್, ಹಲಸಿನಕಾಯ್ದು ಸೀಸನ್. ಈಗ ಅದರಲ್ಲೊಂದಿಗೆ ಚಿಲ್ಲಿ ಮಾಡಿ ಒಂದು ಮಕ್ಕಳಿಗೊಂದು ತಿನ್ನಿಸ್ಲೇಬೇಕು ಹೇಳುವ ಹಠ ಈಗ. ಗುಜ್ಜದ ಕಜಪುಲಕ ಹಾಕ್ಪುಣು ಅಂತ ಹೇಳ್ತಾರಲ್ಲ, ಆ ತರ. ಅಂದ್ರೆ ಎಷ್ಟು ಅದು ಗುಜ್ಜೆದು ಅಂತ ಹೇಳಿದ್ರೆ ಎಷ್ಟು ತುಂಬಾ ಆಗುತ್ತೆ. ತುಂಬಾ, ಹೌದು. ಬಟ್ ನಾನು ಗುಜ್ಜೆಯಲ್ಲಿ ಸ್ವಲ್ಪ ಹಿಂದೆ, ಅದು ಗ್ರೇವಿ ಆದ್ರೆ ಹಿಂದೆ, ಚಿಲ್ಲಿ ಆದ್ರೆ ಹೇಗೆ ಅಂತ ನೋಡೋಣ. ಹಾಗಾದ್ರೆ ಇವತ್ತು ನಿಮ್ಗೆ ಚಿಲ್ಲಿ ಮಾಡಿ ತಿನ್ನಿಸ್ಲೇಬೇಕು ನನಗೆ ಇವತ್ತು. ಸೊ ಮಕ್ಕಳಿಗೆಲ್ಲ ಹೇಗೆ ಹಿಡಿದು ತಿನ್ನಿಸ್ತಾರ ಆ ತರ. ಸೊ ಹಾಗಾದ್ರೆ ಈಗ ಗುಜ್ಜೆ ಚಿಲ್ಲಿ ಹೇಗೆ ಮಾಡೋದು ಈಗ ರೆಡಿ ಆಗುವ. ಈಗ ಗುಜ್ಜೆ ನಾವು ಈ ತರ ಈ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ನಾವು ನೀರಲ್ಲಿ ಅಂತೂ ನೆನಪಲ್ಲಿ ಹಾಕ್ಲೇಬೇಕು, ಯಾಕಂದ್ರೆ ಇದು ಬೇಗ ಕಲರ್ ಚೇಂಜ್ ಆಗ್ತದೆ ಗುಜ್ಜೆ. ಹಾಗೆ ನಾನು ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಈ ಗುಜ್ಜೆಯನ್ನು ನಾವೀಗ ಒಂದು ಶಾಖ ಬೇಯಿಸ್ಕೊಳ್ಬೇಕೀಗ. ನಾನು ಅದೇ ಅನ್ಕೊಳ್ತಾ ಇದ್ದೆ, ಗುಜ್ಜೆನ ಮಾಡ್ತಾ ಇದ್ರೆ ಅಂದ್ರೆ ಅದ್ರ ರಾ ಹಾಗೆ ಇರುತ್ತೆ. ಹೌದು, ಇದು ಫಸ್ಟ್ ಬೇಯಿಸ್ಕೊಳ್ಬೇಕು. ಒಂದು ಬೇಯಿಸ್ಕೊಂಡ್ರೆ ಸಾಕು, ಅರ್ಧ ಬೇಯಬೇಕು ನಮಗೆ. ಇದು ಸಾಕು ಹಾಗಾದ್ರೆ. ಹೌದು, ಸ್ವಲ್ಪ ನೀರು ಹಾಕೊಂಡು ಇದಕ್ಕೊಂದು 1 ಲೋಟದಷ್ಟು ನೀರು ಹಾಕೋಣ ನಾವು. ಸಾಕಾ? ಓಕೆ, ಸಾಕು. ಈಗ ನಾವು ಸ್ವಲ್ಪ ಯಾಕಂದರೆ ಅರ್ಧದಷ್ಟು, ಇನ್ನರ್ಧ ಮತ್ತೆ ನಮಗೆ ಚಿಲ್ಲಿಗೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಉಪ್ಪು ಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಬೇಯಿಸ್ಕೊಳ್ಳುವಾಗ. ಮತ್ತು ಸ್ವಲ್ಪ ನಾವು ಅರುಣದವ್ರದ್ದು ಹಳದಿ ಪೌಡ್ರನ್ನು ಹಾಕೊಳ್ಳುವ. ಸರಿ.
ಅದು ಸಹ 1 ಚಮಚದಷ್ಟು ಸಾಕು. ಸೊ ಅರುಣ ಅರಿಶಿನ ಪುಡಿ ಸಾಕಾ? ಹಾಂ, ಸಾಕು. ಈಗ ನಾವು ಕಟ್ ಮಾಡಿಟ್ಟ ಗುಜ್ಜನ್ನೆಲ್ಲ ಹಾಕ್ಕೊಳ್ಳುವ. ಇದೀಗ 1 ಕುದಿ ಬಂದರೆ ಸಾಕು ನಮಗೀಗ. ಸೊ ಇದು ಟ್ರೈ ಮಾಡಿದ್ದೀರಾ ಮೊದಲು? ಹಾಂ, ಮನೇಲಿ ಮಾಡಿದ್ದೀರಿ? ಹೌದು, ಮಾಡಿ ನೋಡಿದ್ದೇವೆ. ಹಾಗೆ ನಮಗದು ಇಷ್ಟ ಆಯಿತು. ಹಾಗೆ ಸ್ವಲ್ಪ ವೀಕ್ಷಕರಿಗೂ ಅದರ ಟೇಸ್ಟ್ ಬಗ್ಗೆ ತಿಳಿಸುವ ಹೇಳಿ ಇವತ್ತಿಲ್ಲಿ ಬಂದು ಟ್ರೈ ಮಾಡ್ತಾ ಇದ್ದೇನೆ. ಸೊ ಇದಾಗಲೇ ಕುದೀತಾ ಇದೆ. ಬಟ್ ಈ ರೀತಿಯಾಗಿ ಬೇರೆ ಯಾವುದಾದ್ರೂ ತರಕಾರಿಯಿಂದ ಏನಾದರೂ ಈ ಥರ ಚಿಲ್ಲಿ ಮಾಡ್ಬೋದು. ನಾವು ಬಟಾಟೆಯಲ್ಲಿ ಮಾಡ್ತೇವೆ, ಮತ್ತು ಮಶ್ರೂಮ್. ಹಾಂ, ಅದೆಲ್ಲ ಆದರೆ ಚಿಲ್ಲಿ ರೆಸ್ಟೋರೆಂಟ್ಸಲ್ಲೂ ಕೂಡ ಸಿಗುತ್ತೆ. ಹೌದು. ಸೊ ನೆಕ್ಸ್ಟ್ ಬಹುಶಃ ಇದು ಕೂಡ ಫುಲ್ ಹಿಟ್ಟಾದರೆ ಇದು ಕೂಡ ರೆಸ್ಟೋರೆಂಟ್ಸಲ್ಲಿ ಸ್ಟಾರ್ಟ್ ಆಗ್ಬೋದು. ಸಾಧಾರಣ ಬೆಂದಿದೆ ಈಗ ನಮಗೆ. ಎಲ್ಲ ಫುಲ್ ಶ್ರಿಂಕ್ ಆಗಿ ಚಿಕ್ಕದಾಗಿದೆ. ಇಷ್ಟು ಬೆಂದರೆ ಸಾಕು ನಮಗೆ. ಈಗ ನಾವೀಗ ತೆಗೆದಿಟ್ಕೊಳ್ಳುವ. ಇದನ್ನು ಆಫ್ ಮಾಡಲ? ಆಫ್ ಮಾಡಿ. ಸ್ಟ್ರೈನ್ ಮಾಡೋದಾ? ಹೀಗಿದ್ರ ನೀರಿನ ಅಂಶ ಎಲ್ಲ ಫುಲ್ ಸ್ಟ್ರೈನ್ ಮಾಡ್ಕೊಳ್ಬೇಕು. ಇದೀಗ ಆಗ್ತಾ ಇರುವಾಗ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳುವ. ಓಕೆ. ಸೊ ಇದು ಒಂದು ಕಡೆ ಸ್ಟ್ರೈನ್ ಆಗ್ತಾ ಇರುತ್ತೆ. ಹೌದು. ಹಾಗೆ ಈಗ ಚಿಲ್ಲಿ ಅಂತ ಹೇಳುವಾಗ ಗೊತ್ತೇ ಇದೆ. ಈಗ ನಮಗೆ ಕಬಾಬ್ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಅಂತೇಳಿ ಮೇನ್ಲಿ ಆಗಿ ನಾನು ಕಬಾಬ್ ಪೌಡ್ರೆ ಡೈರೆಕ್ಟ್ ಯೂಸ್ ಮಾಡ್ತಾ ಇದ್ದೇನೆ. ಅರುಣ ಕಬಾಬ್ ಪೌಡ್ರ್, ಅರುಣಾದವ್ರದ್ದೇ ರೆಡಿ ಸಿಗ್ತದೆ. ಹೇಗೂ ಅದೇ ಇದ್ರೆ ಬೇಕಾದಷ್ಟು, ಹೌದು, ಬೇಕಾಗಿಲ್ಲ ಎಕ್ಸ್ಟ್ರಾ ಅರುಣ ಕಬಾಬ್. ಮತ್ತು ಸ್ವಲ್ಪ ನಾನು ಕಾರ್ನ್ಫ್ಲವರು ಯೂಸ್ ಮಾಡ್ತಿದ್ದೇನೆ, ಯಾಕಂದರೆ ಇದು ಚಿಲ್ಲಿ ಥರ ಮಾಡುವಾಗ ಬೈಂಡಿಂಗ್ ಸ್ವಲ್ಪ ದಪ್ಪ ಬೇಕು ನಮಗೆ. ಸೊ 1 ಸ್ಪೂನಷ್ಟು ಅದು ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಓಕೆ. ಸ್ವಲ್ಪ ನಾವೀಗ ಉಪ್ಪಾಗ ಹಾಕ್ಕೊಂಡಿದ್ದೇವೆ. ಮತ್ತು ಸಾಮಾನ್ಯವಾಗಿ ಕಬಾಬ್ ಪೌಡ್ರಲ್ಲಿ ಉಪ್ಪು ಖಾರ ಇರ್ತದೆ. ಅದು ನಾವೀಗ ಬೈಂಡಿಂಗಿಗೆ ಇದು ಹಾಕೊಳ್ಳಿಕ್ಕೋಸ್ಕರ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಾಕು ನಮಗೆ ಉಪ್ಪು. ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೀರು ಹಾಕಬೇಕಾ? ನೀರು ಬೇಕಿದ್ರೆ ಹಾಕೊಳ್ಳುವ, ಯಾಕಂದರೆ ಅದೀಗ ನಾವು ಬೇಯಿಸಿದ್ದೇವಲ್ಲ. ಸೊ ಹಾಗಾದರೆ ಬೇಕಿದ್ದರೆ ಮತ್ತೆ ನಾವು ನೀರನ್ನು ಹಾಕ್ಕೊಳ್ಬೋದು. ಎಲ್ಲ ನೀರು ಬಿಟ್ಟಿದೆ. ಸೊ ನೀರು ಬೇಕಿದ್ರೆ ಮಾತ್ರ, ಅಂದರೆ ಅದರಲ್ಲಿ ಆ ನೀರಿನ ಅಂಶ ಇರೋದ್ರಿಂದ ನೀರು ಬೇಡ ನಮಗೆ, ಅಗತ್ಯ ಇಲ್ಲ. ಏನಾದರೂ ಅದು ತುಂಡುಗಳು ತುಂಬ ಡ್ರೈ ಆಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಈಗ ನಾವೀಗ ಒಂದು ಚಮಚದಷ್ಟು ಹಾಕುವ ನೀರು, ಯಾಕಂದರೆ ನಮಗೆ ಸಹ ತುಂಬ ಡ್ರೈ. ಬೇಯಿಸಿದ ನೀರು ಹಾಕಬೇಕಾ? ಬೇರೆ ನೀರು ಹಾಕೊಳ್ಳಿ, ನೋಡ್ಕೊಳ್ಳಿ. ಸಾಕು. ನಾವು ಇದು ಮಿಕ್ಸ್ ಆಗುವಾಗ ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳುವ ನಾವು. ಓಕೆ. ಸೊ ಆಗಲೇ ಇಟ್ಟಿದ್ದಂಥ ಎಣ್ಣೆ ಇದೆ, ಅದನ್ನೇ ಬಿಸಿ ಮಾಡ್ಕೊಳ್ಳೋಣ. ಹೌದು. ಸೊ ನೀವು 2 ಅಲ್ಲ 3 ಸರಿ ನೀವು ಫ್ರೈ ಮಾಡಿಕೊಂಡ್ರು ಕೂಡ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೇಮ್ ಟೇಸ್ಟ್ ಕೊಡುತ್ತೆ, ಅದೇ ಕಲರ್ ಇರುತ್ತೆ. ಎಣ್ಣೆ ಬಿಸಿಯಾಗಿದೆ. ನಾವೆಲ್ಲ ಈಗ ಒಂದೊಂದೇ ಬಿಟ್ಕೊಳ್ಳುವ ಎಣ್ಣೆಯಲ್ಲಿ. ಸೊ ಇದನ್ನು ಖಾಲಿ ಹಾಗೆ ಫ್ರೈ ಮಾಡಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೌದು, ಯಾಕಂದರೆ ನಾವು ಉಪ್ಪು ಹಾಕಿ ಎಲ್ಲ ಬೇಯಿಸಿದ್ದೇವೆ. ಅದರ ಮೇಲೆ ನಾವೆಲ್ಲ ಕಬಾಬಿಗೆ ಬೇಕಾದಂಥ ಎಲ್ಲ ಬೈಂಡಿಂಗನ್ನು ಮಾಡ್ಕೊಂಡಿದ್ದೇವೆ, ಅದು ಸಹ ಟೇಸ್ಟ್ ಇರ್ತದೆ. ಸೊ ಗುಜ್ಜೆ ಕಬಾಬ್ ಅಂತ ಕೂಡ ಕೊಡ್ಬೋದು. ಹೌದು. ಸೊ ಬಹುಶಃ ಇದು ಚಿಕನ್ದು ಟೇಸ್ಟೇ ಬರ್ಬೋದು ಅನ್ಸುತ್ತಲ್ಲ. ಬರ್ತದೆ, ಸ್ವಲ್ಪ ಹಾಗೆ ಬರುತ್ತೆ.
ಇದು ತೀರಾ ಎಳತ್ತು ಗುಜ್ಜೆ ಆಗ್ಬೇಕಾ ಅಥವಾ ಬೆಳೆತದ್ದು ಕೂಡ ಕೂಡ ಆಗ್ತದೆ. ಅದು ಕೂಡ ಎಳತ್ತಾಗ್ಲಿ ನಮಗೆ ಬೆಳೆದ ಗುಜ್ಜೆ ಆದ್ರೂ ಹಲಸಿನ ಕಾಯಿ ಆಗ್ಲಿಕ್ಕೆ ಆದ್ರೂ ಅದು ಬೇಗ ಬೇಯ್ತದೆ ಎರಡು ಸಹ. ಹಾಗೆ ನಾವು ಇದೇ ರೀತಿಯಲ್ಲಿ ಈಗ ಬೆಳೆದ ಗುಜ್ಜೆ ಅಂತ ಆದ್ರೆ ಅದರಲ್ಲಿ ಬೀಜ ಸಹ ಸಿಗ್ತದೆ, ಅದು ಸಹ ಅದರೊಟ್ಟಿಗೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಅದೊಂದು ಟೇಸ್ಟ್ ಬೇರೆ ನಮಗೆ. ರೆಡಿ ಆಯ್ತಾ? ಈಗ ರೆಡಿ ಆಗಿದೆ. ಓಕೆ, ನಾವೀಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಚಿಕನ್ ತುಂಬ ಬೆಂದರೆ ಇದೇ ಥರ ನಾರ್ ಸಿಗ್ತದೆ. ಹೌದು. ಈಗ ನಾವು ಇದನ್ನು ಬದಿಗಿಟ್ಕೊಂಡು ಚಿಲ್ಲಿಗೆ ರೆಡಿ ಮಾಡ್ಕೊಳ್ವಾಗ ಡನ್. ಇದಕ್ಕೆ ಆಯಿಲ್ ಬೇಕಾ? ಈ ಆಯಿಲನ್ನೇ ಹಾಕೊಳ್ಬೋದಲ್ಲ ಸ್ವಲ್ಪ? ಅದು ನಾವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾವು ಅದೇಗೂ ಬಿಸಿ ಸಹ ಇದೆ, ರೆಡಿ ಇದೆ, ಬಿಸಿ ಇದೆ. ಅದರ ಫ್ಲೇವರ್ಸ್ ಇದರಲ್ಲಿ ಇನ್ಫ್ಯೂಸ್ ಆಗಿದೆ. ಹೌದು. ಸೊ ಯಾವಾಗಲೂ ಆವಾಗ ಇದನ್ನೇ ಬಳಸ್ಕೊಳ್ಬೇಕು. ಸೊ ಆಗಲೇ ಹೇಳಿದೆ, ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನೀವು ಎಷ್ಟು ಸರಿ ಹೇಗೆ ಇದು ಮಾಡಿದ್ರು ಕೂಡ ಹೌದು ಅದರ ಟೇಸ್ಟ್ ಚೇಂಜ್ ಆಗೋದಿಲ್ಲ. ಕೆಲವು ಸರಿ ಕೆಲವೊಂದು ನಾವು ಆಯಿಲನ್ನು ನಾವು ಪದೇ ಪದೇ ಯೂಸ್ ಮಾಡ್ತಾ ಇದ್ರೆ ಅದರ ಒಂದು ಫ್ಲೇವರ್ ಹೋಗುತ್ತೆ. ಹೌದು. ಸಾಕಾ? ಒಂದು ಸ್ಪೂನ್ ಅಷ್ಟು ಹಾಕಿ. ಸೊ ಈಗ ಎಣ್ಣೆ ಕಾಯಬೇಕು ಅಂತನೂ ಇಲ್ಲ, ಬೇಗ ರೆಡಿ, ಕೆಲಸನೂ ಬೇಗ ಆಗುತ್ತೆ. ಬೇಗ ಆಗ್ತದೆ. ಈಗ ನಾವು ಚಿಲ್ಲಿ ಅಂತ ಹೇಳುವಾಗ ಸ್ವಲ್ಪ ಈ ಸೈಜಲ್ಲಿ ಆನಿಯನನ್ನು ನಾವು ಕಟ್ ಮಾಡ್ಕೊಳ್ಬೇಕು, ಯಾಕಂದರೆ ಫ್ರೈ ಆಗಿ ನಮಗೆ ಅದು ಸಿಗ್ಲಿಕ್ಕೋಸ್ಕರ. ಓಕೆ. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಚಿಕ್ಕಾಗಿ ಕಟ್ ಮಾಡ್ಕೊಂಡಿದ್ದೇನೆ. ತುಂಬ ದೊಡ್ಡದು ಬೇಡ ಮತ್ತು ತುಂಬ ಸಣ್ಣದು ಬೇಡ. ಕ್ಯಾಪ್ಸಿಕಮ್ ಯಾಕಂದರೆ ನಮಗೆ ಅದು ಬಾಯಿಗೆ ಸಿಗಬೇಕದು, ಅದಕ್ಕೋಸ್ಕರ. ಇದು ಜಾಸ್ತಿ ಫ್ರೈ ಆಗೋದು ಬೇಡ ನಮಗೆ, ಕ್ರಿಸ್ಪಿ ಆಗಿದ್ದರೆ ಸಾಕು. ಅದು ಎಣ್ಣೆಯಲ್ಲಿ ನೀರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಫ್ರೈ ಆಗುವಾಗ ಈಗ ಅದರಲ್ಲಿ ಬೇಯ್ತದೆ ಅದು. ಓಕೆ. ಈಗ ನಾನು ಸ್ವಲ್ಪ ಸ್ಪ್ರಿಂಗ್ ಆನಿಯನ್, ನಮ್ಮ ನೀರುಳ್ಳಿ ಗಿಡ ಅಂತೇಳಿ ಸಿಗ್ತದೆ, ಅದು ಅದರದೊಂದು ಫ್ಲೇವರೇ ಚೇಂಜು. ಈ ಚಿಲ್ಲಿಗೆಲ್ಲ ಬೇಕೇ ಆಗ್ತದೆ ಅದು. ಹೌದು. ಇದ್ರೇ ಅದರ ಒಂದು ಫ್ಲೇವರ್ ಚೇಂಜ್ ಆಗೋದು. ಈ ಕ್ಯಾಪ್ಸಿಕಮ್ ಆಗಿರಲಿ, ಈ ಸ್ಪ್ರಿಂಗ್ ಆನಿಯನ್ ಅದಿದ್ರೇ ಅದರ ಒಂದು ಟೇಸ್ಟ್ ಚಿಲ್ಲಿದು ಟೇಸ್ಟ್ ಬರ್ತದೆ. ಹೌದು. ಓಕೆ. ಇವಾಗ ಒಂದು ಸ್ಪೂನಷ್ಟು ಸೋಯಾ ಸಾಸ್. ಓಕೆ. ಹಾಗೆ ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಹಾಕ್ತಿದ್ದೇನೆ. ಸ್ವಲ್ಪ ಟೊಮೆಟೊ ಸಾಸ್, ಸಾಲ್ಟು ಈಗ ಚೂರೇ ಹಾಕ್ಕೊಳ್ಬೇಕು, ಯಾಕಂದರೆ ನಾವು 3 ಸಲ ಸಹ ಚೂರು ಎಳೆ ಹಾಕ್ಕೊಂಡಿದ್ದೇವೆ. ಸ್ವಲ್ಪ ಹಾಕಿದರೆ ಸಾಕು. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಇದು ಸಾಸ್ಗಳೆಲ್ಲ ಹಾಕಿದ ಮೇಲೆ ಜಾಸ್ತಿ ಕುದಿಸಬಾರ್ದು ನಾವು, ಖಾಲಿ ಒಂದು ಇದಾಗುವಾಗ. ಈಗ ನಾವು ಇದನ್ನು ಹಾಕ್ಕೊಳ್ಳುವ, ಫ್ರೈ ಮಾಡಿಕೊಂಡ ಗುಜ್ಜೆಯನ್ನೆಲ್ಲ ಹಾಕ್ಕೊಳ್ಳುವ. ಹಾಗೆ ಈಗ ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಆಗುವಾಗ ಬೇಗ ಮಿಕ್ಸ್ ಮಾಡ್ಕೊಳ್ಬೇಕು, ಯಾಕಂದರೆ ಅದರ ಕ್ರಿಸ್ಪಿನೆಸ್ ಹೋಗಬಾರ್ದು ನಮಗೆ. ಜಾಸ್ತಿ ಇದು ಒಳ್ಳೆ ಉರಿಯಲ್ಲಿಟ್ಟರೆ ಬೇಗ ಸಾಫ್ಟ್ ಆಗಬಾರ್ದು. ಸೊ ಅದಕ್ಕೆ ಇದು ಫಾಸ್ಟ್ ಫುಡ್ ಹೇಳಿ ಚಿಲ್ಲಿ ಅದೆಲ್ಲ ಫಾಸ್ಟ್ ಫುಡ್ ಹಾಗೆ. ಹೌದು. ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಹೌದು. ಓಕೆ, ಆಫ್ ಮಾಡ್ಕೊಳ್ಳುವ. ರೆಡಿ ಆಯಿತು. ಡನ್. ಈಗ ನಮ್ಮದು ರೆಡಿಯಾಗಿದೆ ಗುಜ್ಜೆ ಚಿಲ್ಲಿ. ಈಗ ನಾವೆಲ್ಲ ಸ್ಟೌವಲ್ಲಿ ಆಫ್ ಮಾಡಿದ ಮೇಲೆ ಮೇಲಿಂದ ಸ್ವಲ್ಪ 1 ಚಮಚದಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಬೇಕು. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಬೋದು. ಯಾಕಂದರೆ ಉರಿಯಲ್ಲೇ ಅದನ್ನು ಹಾಕ್ಕೊಳ್ಬಾರ್ದು, ಅದರ ಫ್ಲೇವರೇ ಚೇಂಜ್ ಬರ್ತದೆ. ಮಿಕ್ಸ್ ಮಾಡಿ
ನಾವೀಗ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳುವ. ತಗೊಳ್ಳಿ. ಎಲ್ಲ ಹಾಕ್ಕೊಂಡೆವು. ಇದಕ್ಕೊಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು, ನೀರುಳ್ಳಿದ ಗಿಡದಿಂದ ಸ್ವಲ್ಪ ಅಲಂಕಾರನೂ ಮಾಡ್ಕೊಳ್ಳುವ, ಚೆನ್ನಾಗಿ ಕಾಣ್ತದೆ ಆಗ. ರೆಸ್ಟೋರೆಂಟಲ್ಲಿ ಹಾಗೆ ಕೊಡೋದಿದ್ರೆ ಹೌದು. ಏನು ಹಾಕಲಿಲ್ಲ ಇದರಲ್ಲಿ ಅಂತ ಅಂದ್ಕೊಂಡ್ರೆ ಅಟ್ರಾಕ್ಷನ್ ಆಗಿದ್ರೇ ಒಂದು ಟೇಸ್ಟು ಜಾಸ್ತಿ ಅದಕ್ಕೆ. ಓಕೆ, ನಮ್ದೀಗ ಬಿಸಿ ಬಿಸಿಯಾದ ಗುಜ್ಜೆ ಚಿಲ್ಲಿ ರೆಡಿ. ನೀವು Thank ಟೇಸ್ಟ್ you. ಮಾಡಿ ವೀಕ್ಷಕರಿಗೂ ತಿಳಿಸ್ಬೇಕು. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಪನ್ನೀರ್ ಚಿಲ್ಲಿ, ಚಿಕನ್ ಚಿಲ್ಲಿ, ಮಶ್ರೂಮ್ ಚಿಲ್ಲಿ, ಹೀಗೆ ಗೋಬಿ ಚಿಲ್ಲಿ, ಬೇರೆ ಬೇರೆ ರೀತಿಯಾದಂಥ ಚಿಲ್ಲಿ ತಿಂದಿರ್ಬೋದು. ಬಟ್ ಇದು ಗುಜ್ಜೆ ಚಿಲ್ಲಿ. ಸೊ ಟೇಸ್ಟಿ ಆಗಿರ್ಬೋದು. ಹೇಗೆ ಮಾಡೋದು ಮತ್ತವೇ ನೋಡಿ. ಗುಜ್ಜೆ ಚಿಲ್ಲಿ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿಟ್ಟ ಗುಜ್ಜೆಯನ್ನು ಸ್ವಲ್ಪ ನೀರು, ರುಚಿಗೆ ಅನುಸಾರವಾಗಿ ಉಪ್ಪು, ಅರಿಶಿನ ಪುಡಿ ಸೇರಿಸಿ ಬೇಯಿಸಿ. ಗುಜ್ಜೆ ಬೆಂದ ನಂತರ ಸೋಸಿಕೊಳ್ಳಿ. ಇನ್ನೊಂದೆಡೆ ಅರುಣ ಕಬಾಬ್ ಪುಡಿ, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಕಲಸಿ ಗುಜ್ಜೆಯ ಹೋಳುಗಳನ್ನು ಸೇರಿಸಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಆನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕಾಯಿಸಿಕೊಳ್ಳಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಈರುಳ್ಳಿ, ಕ್ಯಾಪ್ಸಿಕಮ್ಮನ್ನು ಹುರಿಯಿರಿ. ಬಳಿಕ 1 ಚಮಚದಷ್ಟು ಈರುಳ್ಳಿ ದಂಟು, 1 ಚಮಚ ಸೋಯಾ ಸಾಸ್, 1 ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್, ರುಚಿಗೆ ಅನುಸಾರವಾಗಿ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು ಕರಿದಿಟ್ಟ ಗುಜ್ಜೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ನಿಂಬೆ ರಸ ಉದುರಿಸಿ ಸರ್ವ್ ಮಾಡಿ ಗುಜ್ಜೆ ಚಿಲ್ಲಿ. ಎಸ್ ಮೇಡಮ್. ಸೊ ಎರಡು ಕೂಡ ಈವ್ನಿಂಗ್ ಸ್ನ್ಯಾಕ್ ಕೂಡ ಮಾಡ್ಕೊಳ್ಬೋದು ಇದು ಮನಸ್ಸು ಬಂದಾಗ. ಬಟ್ ಇದನ್ನು ಸ್ಟಾರ್ಟರ್ಸ್ ಥರನೂ ಕೂಡ ಕೊಡೋದಕ್ಕೆ ಚೆನ್ನಾಗಿರುತ್ತೆ. ಹೌದು. ಸೊ ಹಾಗಾಗಿ ಐ ಗೆಸ್ ಇದು ತಣ್ಣಗಾಗೋ ಮುಂಚೆ ಇದನ್ನು ಟೇಸ್ಟ್ ನೋಡೋಣ. ತಗೊಳ್ಳಿ. ಸೊ ವಾ, ಸಾಫ್ಟಾಗೂ ಬಂದಿದೆ, ಕ್ರಿಸ್ಪಿ ಕೂಡ ಆಗಿದೆ ಔಟರ್. ಎಕ್ಸ್ಟ್ರಾ ಬೈಂಡಿಂಗ್ ಇಲ್ಲ, ಏನಿಲ್ಲ. ಹೌದು, ತುಂಬ ಚೆನ್ನಾಗಿದೆ. ಸಬ್ಬಸಿಗೆ ಸೊಪ್ಪು ಕರೆಕ್ಟ್ ಸಿಗ್ತಾ ಇದೆ. ಕ್ಯಾರೆಟ್ ಕೂಡ, ಅದರ ಫ್ಲೇವರ್, ಕ್ಯಾರೆಟು, ಕಾರ್ನ್ ಇನ್ನೂ ಪೂರ್ತಿಯಾಗಿ ಪೇಸ್ಟ್ ಮಾಡ್ಬೋದು. ಇನ್ನೂ ಸ್ವಲ್ಪ ತರಿ ಚೆನ್ನಾಗಿ ಅದು ಬಾಯಿಗೆ ಸಿಗ್ತದೆ. ಹೌದು, ಬಟ್ ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಹೌದು, ಸೂಪರ್. ಸೊ ಇದು ಟೇಸ್ಟ್ ನೋಡೋಣ. ಚಿಲ್ಲಿ ನೋಡಿ. ಹೌದು, ತೊಗೊಳ್ಳಿ. ಸೊ ನನಗಂತೂ ಚಿಲ್ಲಿ ಮಾಡಿ ಏನೇ ಮಾಡಿ ವಿತ್ ಕ್ಯಾಪ್ಸಿಕಮ್ ಅಂತೂ ಬೇಕು. ವಾ, ಇದು ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಅಂದರೆ ಯೂಶ್ವಲ್ ಈ ಗುಜ್ಜೆ ಗ್ರೇವಿ ಎಲ್ಲ ಅಂದರೆ ನನಗೆ ಅಷ್ಟು ಇಷ್ಟನೇ ಇಲ್ಲ. ನಾನು ಅದು ತಿನ್ನೋದಕ್ಕೆ ಇಷ್ಟಪಡಲ್ಲ. ಬಟ್ ಅದ್ರ ಸುಕ್ಕ ಆದರೂ ಹಾಗೆ ಹೀಗೆ ಅಂತ ಮಾಡಿ ತಿಂತೀನಿ. ಹೌದು, ಬಟ್ ಇದು ತುಂಬ ಚೆನ್ನಾಗಿದೆ. ಹೌದಲ್ಲ, ವೆರಿ ಟೇಸ್ಟಿ. ತಿಂತಾ ಇರುವಾಗ ಸೇಮ್ ಚಿಕನ್ದೇ ಇದು ಫ್ಲೇವರ್ಸ್ ಸಿಗ್ತದೆ. ಹೌದು. ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಕಮ್ಮಿ ವೆಚ್ಚದಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಡಿಶನ್ನು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ಟೇಸ್ಟಿ. ಥ್ಯಾಂಕ್ ಯು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಈ ಗುಜ್ಜೆ ಚಿಲ್ಲಿ ತುಂಬ ಟೇಸ್ಟಿಯಾಗಿದೆ. ಒಳ್ಳೆ ರುಚಿಕರವಾದಂಥ ಇನೋವೇಟಿವ್ ರೆಸಿಪಿ ಹೇಳ್ಕೊಡೋದಕ್ಕೆ ಪ್ರೀಮಿಯಂ ಇವರ ವತಿಯಿಂದ ಧನ್ಯವಾದಗಳು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಿನ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಯಮ್ಮಿ ಟೇಸ್ಟಿ ಗುಜ್ಜೆ ಚಿಲ್ಲಿ ರೆಡಿ ಆಗಿದೆ. ಸಂಜೆಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕಾರ್ನ್ ಪಕೋಡ ಸೂಪರ್. ಸೊ ಇದಂತೂ ಲೈಟಾಗಿ ಸಂಜೆಯ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ.
Aruna Masala, taste and trust since 1980. Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು ಹಾಗೂ ನಾರನ್ಸ್, our daily bread, our daily food. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.